ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ, ಜಿಲ್ಲಾಡಳಿತ ಮತ್ತು ಮೈ ಭಾರತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಉಡುಪಿ ಜಿಲ್ಲೆ ಮತ್ತು ಎನ್ಎಸ್ಎಸ್, ಎನ್ಸಿಸಿ, ರೇಂಜ್ ರೋವರ್ ಸಂಯುಕ್ತ ಆಶ್ರಯದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಉಡುಪಿ ಜಿಲ್ಲಾ ಮಟ್ಟದ ಆತ್ಮನಿರ್ಭರ ಭಾರತ ಹಾಗೂ ಏಕತಾ ನಡೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಬೋರ್ಡ್ ಹೈಸ್ಕೂಲ್ನಿಂದ ಆರಂಭಗೊಂಡ ಏಕತಾ ನಡಿಗೆಗೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ನಡಿಗೆಯಲ್ಲಿ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ, ಗುರ್ಮೇಶ್ ಸುರೇಶ್ ಶೆಟ್ಟಿ, ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ, ಅಪರ ಜಿಲ್ಲಾಧಿಕಾರಿ ಅಭಿತ್ ಗದ್ಯಾಳ್, ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯಾಧ್ಯಕ್ಷ ಬಸರೂರು ರಾಜು ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಶೆಟ್ಟಿ ಕುತ್ಯಾರ್, ಬಿಜೆಪಿ ಮಂಗಳೂರು ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಕಾಲೇಜು ವಿದ್ಯಾರ್ಥಿಗಳು, ಎನ್ಎಸ್ಎಸ್, ಎನ್ಸಿಸಿ, ರೇಂಜ್ ರೋವರ್ಸ್ ಘಟಕದ ಸ್ವಯಂ ಸೇವಕರು ಭಾಗವಹಿಸಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಅಪರ ಜಿಲ್ಲಾಧಿಕಾರಿ ಅಭಿತ್ ಗದ್ಯಾಳ್ ರಾಷ್ಟ್ರೀಯ ಐಕ್ಯತೆ ಮತ್ತು ಸಮಗ್ರತೆಯ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಮತ್ತು ಭವ್ಯತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಉಪಪ್ರಧಾನಿಯಾಗಿ ಗೃಹ ಮಂತ್ರಿಯಾಗಿ ಸಲ್ಲಿಸಿದ ಸೇವೆ ಇಂದಿಗೂ ಪ್ರಸ್ತುತವಾಗಿದೆ. ರಾಜ ಮಹಾರಾಜರನ್ನ ಒಗ್ಗೂಡಿಸಿ ಒಡೆದು ಹೋಗಿದ್ದ ದೇಶವನ್ನ ಸಮಗ್ರವಾಗಿ, ಸಮರ್ಥವಾಗಿ ಒಂದೇ ರಾಷ್ಟ್ರವನ್ನಾಗಿ ರೂಪಿಸಿದ ಕೀರ್ತಿ ಪಟೇಲರಿಗೆ ಸಲ್ಲುತ್ತದೆ. ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸುವ ಪಟೇಲ್ರ ಕನಸನ್ನ ಆರ್ಟಿಕಲ್ 350 ರದ್ದುಪಡಿಸುವ ಮೂಲಕ ನರೇಂದ್ರ ಮೋದಿಯವರು ನನಸು ಮಾಡಿದ್ದಾರೆ. ಜಾತಿ, ವರ್ಗ, ಧರ್ಮವನ್ನ ಮೀರಿ ದೇಶದ ಏಕತೆ, ಅಭಿವೃದ್ಧಿ ಹಾಗೂ ಸಮಗ್ರತೆಯಡಿ ನಾವೆಲ್ಲರೂ ಒಂದೇ ದೇಶ ಹಾಗೂ ಜನಾಂಗದವರು ಎನ್ನುವ ಸಂದೇಶ ಸಾರಲು ಈ ಏಕತೆಯ ಓಟವನ್ನ ನಡೆಸಿದ್ದೇವೆ ಎಂದರು. ಈ ದೇಶದ ಪ್ರಥಮ ಗೃಹ ಮಂತ್ರಿಯಾಗಿ, ಉಪಪ್ರಧಾನಿಯಾಗಿ ಅವರು ಮಾಡಿರುವಂಥ ಅನೇಕ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ತಮ್ಮ ಜೀವಂತಿಕೆಯನ್ನು ಸ್ಪಷ್ಟಪಡಿಸ್ತಾ ಇದೆ. ಒಂದು ಕಾಲದಲ್ಲಿ ಹರಿದು ಹಂಚಿ ಹೋಗಬಹುದಾಗಿರುವಂಥ ದೇಶವನ್ನು ರಾಜ ಮಹಾರಾಜರನ್ನೆಲ್ಲ ಒಟ್ಟು ಸೇರಿಸಿ ಅಗತ್ಯ ಬಿದ್ದರೆ ದಂಡ ಪ್ರಯೋಗಕ್ಕೂ ಕೂಡ ಹಿಂದಡಿ ಇಡುವುದಿಲ್ಲ ಅಂತ ಹೇಳಿ ಇಡೀ ಸಮಗ್ರ ಭಾರತವನ್ನು ಕಟ್ಟಿರುವಂಥ ಯಾರಿಗಾದರೂ ಗೌರವ ಇದ್ದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸಲ್ಲುತ್ತೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ನೆನಪು ಮಾಡಿಕೊಳ್ಬೇಕಾದಂಥ ಕ್ಷಣ ಇದು. ಅವತ್ತು ಕಾಶ್ಮೀರ ನಮ್ಮಿಂದ ಹೊರಗುಳಿದಿತ್ತು. ಆದರೆ ಕಾಶ್ಮೀರದ ಸ್ಥಿತಿ ಹೇಗಿತ್ತು ಅಂತ ಕೇಳಿದರೆ ನಾವೆಲ್ಲ ಇವತ್ತು ಭಲೋ ಭಾರತ್ ಮಾತಾಕ್ಕೆ ಅಂತ ಹೇಳ್ತಾ ಇದ್ದೇವೆಲ್ಲ, ಆ ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರು ಭಾರತದ ಅನ್ನ ತಿಂದು, ಭಾರತದ ಗಾಳಿ ಸೇವಿಸಿ, ಭಾರತದ ನೀರು ಕುಡಿದು, ಭಾರತದಲ್ಲಿ ಬದುಕನ್ನು ಕಟ್ಟಿಕೊಂಡು AK-47 ಹೆಗಲಿಗೇರಿಸಿಕೊಂಡು ಹೇಳ್ತಾ ಇದ್ರಂತೆ ಕಾಶ್ಮೀರದ ಲಾಲ್ ಚೌಕದಲ್ಲಿ, ಭಾರತೀಯರೇ ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದದ್ದು ಹೌದಾದರೆ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ನೋಡೋಣ ಅಂಥೇಳಿ ಸದ್ದು ಹೊಡಿತಾ ಇದ್ರಂತೆ. ಅಂಥ ಪರಿಸ್ಥಿತಿಗಳಿರುವಾಗ ಯಾರೂ ಅವರನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಯೋಗಾನುಯೋಗ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಜಗತ್ತಿನ ಇತಿಹಾಸದಲ್ಲಿ ಇಡೀ ಜಗತ್ತು ಕಣ್ಣಡಿಸಿ ನೋಡ್ತಾ ಇರುವಾಗಲೇ ಕಾಶ್ಮೀರದ 370 ಕಾನೂನು ತಂದು, ತಿದ್ದುಪಡಿಯನ್ನು ತಂದು 370 ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಗಲ್ಲಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ಭಾರತದ ತ್ರಿವರ್ಣ ಧ್ವಜ ಆಕಾಶಕ್ಕೆ ಹಾರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರು ಕಂಡಿರುವಂಥ ಕನಸುಗಳಲ್ಲಿ ಒಂದು ಅನ್ನೋದನ್ನು ನಾವೆಲ್ಲ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಜಾತಿ, ವರ್ಗ, ಧರ್ಮ ಎಲ್ಲವನ್ನು ಮರೆತು ಭಾರತದ ಏಕತೆಗೋಸ್ಕರ, ಭಾರತದ ಸಮಗ್ರತೆಗೋಸ್ಕರ, ಭಾರತದ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿಯವರ ಕಲ್ಪನೆಗೆ ಒತ್ತು ಕೊಟ್ಟು ನಾವೆಲ್ಲರೂ ಉಡುಪಿಯ ರಾಜಬೀದಿಯಲ್ಲಿ ಕಾಲ್ನಡಿಗೆ ಜಾಥಾದ ಮೂಲಕ ಒಂದಾಗಿರ್ತೇವೆ, ಒಟ್ಟಾಗಿರ್ತೇವೆ, ದೇಶವನ್ನು ಕಟ್ತೇವೆ, ಸ್ವತಂತ್ರ ಭಾರತಕ್ಕೆ ನಾವೆಲ್ಲ ಹೆಮ್ಮೆಯ ಪ್ರಜೆಗಳಾಗಿ ಬದುಕ್ತೇವೆ ಅನ್ನುವಂಥ ಘೋಷಣೆಯೊಂದಿಗೆ ಈ ಕಾಲ್ನಡಿಗೆ ಜಾಥಾದ ಮೂಲಕ, ಏಕತೆ ಓಟದ ಮೂಲಕ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.